ಇತ್ತೀಚಿನ ದಿನಗಳಲ್ಲಿ ಕರಾವಳಿಯಲ್ಲಿ ಅಹಿತಕರ ಘಟನೆಗಳು ಹೆಚ್ಚುತ್ತಿವೆ. ಪೊಲೀಸರ ಮೇಲೆಯೂ ರಾಜಕೀಯ ಒತ್ತಡ ಅಧಿಕವಾಗುತ್ತಿದೆ. ಇದರಿಂದಾಗಿ ಸಮಾಜಘಾತುಕ ಶಕ್ತಿಗಳು ಶಾಂತಿಭಂಗ ಉಂಟು ಮಾಡುವ ಹೇಳಿಕೆಯನ್ನ ಬಹಿರಂಗವಾಗಿ ನೀಡುತ್ತಿದ್ದಾರೆ ಎಂದು ಮಾಜಿ ಸಚಿವ ಶಾಸಕ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಥವಾ ರಾಜ್ಯ ಗೃಹ ಸಚಿವರು ಜಿಲ್ಲಾ ಮಟ್ಟದಲ್ಲಿ ತುರ್ತು ಸಭೆ ಕರೆದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಇನ್ನು ಕೇಂದ್ರ ಸರ್ಕಾರದ ಅಸಮರ್ಪಕ ನೀತಿಯಿಂದ ವಿದ್ಯಾರ್ಥಿಗಳು ಮತ್ತು ಪೋಷಕರು ಮಾನಸಿಕ ಒತ್ತಡದಿಂದ ಬಳಲುವಂತಾಗಿದೆ. ಎಂಬಿಬಿಎಸ್ ಪರೀಕ್ಷೆ ಮುಗಿಸಿದವರು ಕೌನ್ಸಿಲಿಂಗ್ ನಡೆಯದೇ ಇದ್ದ ಕಾರಣ ಕಾಯುತ್ತಿದ್ದಾರೆ ಎಂದು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ನೋಡಿ, ನಂದು ಕೆಲವೊಂದು ಪಕ್ಷದ ಡಿಎನ್ಎವೇ ದ್ವೇಷ. ಅವರ ರಾಜ್ಯಕ್ಕೆ ಪಕ್ಷ ಹುಟ್ಟಿಕೊಂಡದೇ ದ್ವೇಷದಿಂದ ಮತ್ತು ಸಮಾಜದಲ್ಲಿ ಪರಸ್ಪರ ಒಬ್ಬರೊಬ್ಬರನ್ನು ಎತ್ತಿಕಟ್ಟಿ ಗಲಾಟೆ ಬೀಸಿ ಯುವಕರು ಜೈಲಿಗೆ ಕಳಿಸಿ ಈ ರೀತಿ ರಾಜ್ಯಗಳ ಪಡಿಕೊಳ್ಳುವುದೇ ಕೆಲವೊಂದು ಪಕ್ಷಗಳ ಡಿಎನ್ಎ. ಅದಕ್ಕೆ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಈಗ ಬೆದರಿಸುವುದು, ಈ ರೀತಿ ಮಾತಾಡುದು ಇದು ನನಗೆ ಫಸ್ಟ್ ಅಲ್ಲ. ನನ್ನ ರಾಜ್ಯಕ್ಕೆ ಸಣ್ಣ ಜೀವನದಿಂದ ನಾನು SDM ಲಾ ಕಾಲೇಜಿನಲ್ಲಿ ವಿದ್ಯಾರ್ಥಿ ನಾಯಕನಾಗಿ ನಾನು ಪ್ರಾರಂಭ ಮಾಡಿದಾಗ ನನ್ನ ರಾಜ್ಯಕ್ಕೆ ಜೀವನ, ಆವಾಗದಿಂದಲೂ ಕೂಡ ನನಗೆ ಈ ರೀತಿಯ ಹಲವಾರು ವಿಚಾರ ನಾನು ಇವತ್ತು ನಾವು ಬಂದಿದ್ದೇವೆ. ಸೊ ನನಗೆ ಇವರು ನನಗೆ ಅದು ವಿಚಾರ ನನಗೆ ಅದಕ್ಕೆ ನನ್ನ ಟೈಮ್ ಕೊಟ್ಟು ನಮ್ಗೆ ಅಲ್ಲಿ ಪುಡ್ಸೋದಿಲ್ಲ. ನಮ್ಗೆ ನಮ್ಮ ಕ್ಷೇತ್ರದ ಸೌಹಾರ್ದದ ವಾತಾವರಣ ನಿರ್ಮಾಣ ಮಾಡೋದು ನನ್ನ ಜವಾಬ್ದಾರಿ. ನಾನೊಬ್ಬ MLA ಆಗಿ ಎಲ್ಲಾ ಜಾತಿ ಎಲ್ಲ ವರ್ಗದ ಒಂದು ಸೌಹಾರ್ದತೆ ಕೊಂಡಿಯಾಗಿ ನಾನು ಇರ್ತೇನೆ. ಆ ಸೌಹಾರ್ದ ಕೊಂಡಿ ಬೇಕಾ ಬೇಡುವ ಅಂತೇಳಿ ಉಲ್ಲಾಲ ಕ್ಷೇತ್ರ ಮತ್ತು ಮಂಗಳೂರು ಜನರ ತೀರ್ಮಾನ ಮಾಡ್ತಾರೆ. ಹೊರಗಿನವ್ರು ಬಂದು ಭಾಷಣ ಮಾಡಿದ ನಂತರ ಅದಕ್ಕೆ ಏನು ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕೊಂಡಿಯನ್ನು ಉಲ್ಲಾಲ ಕ್ಷೇತ್ರದಲ್ಲಿ ತೆಗಿಬೇಕು ಹೊರತು ಹೊರಗಿನವ್ರು ಬಂದು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೇ ತನಕ ಉಲ್ಲಾಲ ಕ್ಷೇತ್ರ ಬೇಕಂತ ಬಯಸ್ತಾರ ಉಲ್ಲಾಲ ಮಂಗಳೂರಿನವರು, ಅಲ್ಲೇ ಕ್ಷೇತ್ರವಾಗಿ ನಾವು ಇರ್ತೇವೆ. ಕೊಟ್ಟಂತ ಸಂದರ್ಭದಲ್ಲಿ ಸಮರ್ಪಕವಾಗಿ ನಮ್ಮ